ಪುತ್ತೂರಿನ ಮಹತೋಪರ ಶ್ರೀ ಮಹಾಲಿಂಗೇಶ್ವರ ದೇವಳದ ಸ್ವಯಂ ಸೇವಕರ ಸಹಯೋಗದೊಂದಿಗೆ ಹಡಿಲು ಬಿದ್ದ ಭೂಮಿಯಲ್ಲಿ ಭತ್ತದ ಬೇಸಾಯ ಮಾಡುವ ಕುರಿತು ಚಿಂತನಾ ಸಭೆ ಶ್ರೀ ಮಹಾಲಿಂಗೇಶ್ವರ ದೇವಳದ ನಟರಾಜ ವೇದಿಕೆಯಲ್ಲಿ ಶಾಸಕ ಸಂಜೀವ ಮಠಂದೂರು ಮತ್ತು ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುಳಿಯ ಕೇಶವ ಪ್ರಸಾದ್ ನೇತೃತ್ವದಲ್ಲಿ ನಡೆಯಿತು. ಸಭೆಯಲ್ಲಿ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು ಅವರು ಮಹಾಲಿಂಗೇಶ್ವರ ದೇವಳದ ದೇವರ ಮಾರುಕಟ್ಟೆ ಸೇರಿದಂತೆ ವಿವಿಧ ದೇವಳದ ವ್ಯಾಪ್ತಿಗೊಳಪಟ್ಟ ಪ್ರದೇಶದಲ್ಲಿ ಸ್ಥಳೀಯರ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಹಕಾರದೊಂದಿಗೆ ಹಡಿಲು ಬಿದ್ದ ಗದ್ದೆಗಳನ್ನು ಗುರುತಿಸಿ ಅಲ್ಲಿ ಭತ್ತದ ಬೆಳೆ ಬೆಳೆಸುವ ಬಗ್ಗೆ ಚಿಂತನೆ ನಡೆಸುವುದು ಉತ್ತಮ ವಿಚಾರವಾಗಿದೆ ಎಂದು ಹೇಳಿದರು. ಈಗ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಸುಮಾರು 12 ಜನರನ್ನು ಗುರುತಿಸಿದ್ದಾರೆ. ನಾವೇ ಮಾಡ್ತೇವೆ ಅಂತ ಹೇಳ್ತಾರೆ. ಇಷ್ಟ ತನಕ ನಾವು ಗದ್ದೆಯನ್ನು ಹಾಗೆ ಬಿಟ್ಟಿದ್ದೆವು, ಇಲ್ಲ ನಮ್ಮ ಮುಂದುವರಿಕೆಯಿಂದ ನಾವು ಮಾಡ್ತೇವೆ ಅಂತ ಹೇಳಿ ಒಂದು 12 ಜನರ ಪಟ್ಟಿ ಕೊಟ್ಟಿದ್ದಾರೆ. ಇದು ಫಸ್ಟ್ ಪ್ರಿಫರೆನ್ಸ್. ಅವರೇ ಮಾಡದಿದ್ರೆ ಅವರಿಗೆ ನಮ್ಮ ಮೊದಲ ಆದ್ಯತೆ. ನಮ್ಮಿಂದ ಏನು ಸಹಕಾರ ಬೇಕು ಎಲ್ಲವನ್ನು ಕೊಡುವಂಥದ್ದು. ನಾವು ಬೇಕಾದ್ರೆ ನಮ್ಮ ಸ್ವಸಹಾಯ ಸಂಘಗಳು, ನಮ್ಮ ಯುವಕರು ಹೋಗಿ ಅಲ್ಲಿ ಭತ್ತ ನಾಟಿ ಮಾಡುವಂಥದ್ದು, ಏನು ಗುಣಿ ಗದ್ದೆಯ ಗುಣಿ ಕೆತ್ತುವಂಥದ್ದು, ಗುಣಿ ಬಿಚ್ಚುವಂಥದ್ದು ಏನುಂಟೆ ಕೆಲಸ, ಅದಕ್ಕೆ ನಾವು ಪ್ರೇರಣೆ ಕೊಡುವಂಥ ಕೆಲಸ ನಮ್ಮ ಸಂಘ ಸಂಸ್ಥೆಗಳು ಆಯಾ ಗ್ರಾಮಗಳಲ್ಲಿ ಅಲ್ಲಿಯ ಪಂಚಾಯತ್ ಅಧ್ಯಕ್ಷರು, ಅಲ್ಲಿಯ PDOಗಳು, ಯಾಕಂದರೆ ಅಲ್ಲಿ ಏನಾದರೂ ಸಹಕಾರ ಬೇಕಿದ್ರೆ ಆ ವ್ಯವಸ್ಥೆಗಳನ್ನು ಮಾಡುವಂಥ ಸಂಗತಿ ಮಾಡ್ತಾರೆ. ಒಟ್ಟು ಈ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಪಶುಸಂಗೋಪನಾ ಇಲಾಖೆ ಇಲ್ಲಿಂದ ಏನು ಸಹಕಾರ ಬೇಕು ಅದಕ್ಕೆ ನಮ್ಮ ಇಲಾಖೆ ಮುಖ್ಯಸ್ಥರು ಕೊಡ್ತಾರೆ. ಒಡಿಯೂರು ಶ್ರೀಗಳಿದ್ದಾರೆ, ಅವರ ಅಲ್ಲಲ್ಲಿ ಗುಂಪುಗಳಿದೆ, ಒಕ್ಕೂಟ ಇದೆ, ಅವರ ಸಹಕಾರ ಕೂಡ ಅಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರು ಬಹಳಷ್ಟು ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಟ್ಟು ಇದು ಸಮಾಜದ ಕಾರ್ಯ, ಯಾವುದೋ ಒಬ್ಬನ ಕಾರ್ಯ ಅಲ್ಲ, ಇಡೀ ಸಮಾಜದ ಕಾರ್ಯ ಅಂತೇಳಿ ಇದನ್ನು ಮಾಡಬೇಕು. ಆ ದೃಷ್ಟಿಯಿಂದ ನಾಳೆ ಇದಕ್ಕೆ ಚಾಲನೆ ಕೊಡ್ತಾ ಇತ್ತು. ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕಾರ್ಯಕ್ರಮ ನಾನು ಕೇಳಿದೆ. ಭತ್ತ ಬೆಳೆಯೋಣ, ಬದುಕು ಕಟ್ಟೋಣ ಅಂತ ಹೇಳುವಂಥ ಒಂದು ಸಂದೇಶ ಕೊಡುವ ಅಂತೇಳಿ ಸ್ವಾಮೀಜಿಯನ್ನು ಹೇಳಿದೆ. ಬಹುಶಃ ನಮ್ಮ ಆಶೀರ್ವಾದದಿಂದ ಮುಂದುವರಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಈ ಸಮಯ ಕೊಟ್ಟ ಹೊತ್ತು ನಾವು ಒಂದಷ್ಟು ತಯಾರಿಗಳನ್ನು ಮಾಡಿರಬೇಕು. ಅಲ್ಲಿ ಐಡೆಂಟಿಫಿಕೇಶನ್ ಈಗಲೇ ಆಗಬೇಕು. ಇವತ್ತು ಹೋದ ತಕ್ಷಣ ನನ್ನ ಗ್ರಾಮದಲ್ಲಿ ಎಷ್ಟು ಬರಡು ಇದ್ದಂಥ ಅಡಿಲು ಭೂಮಿ ಇದೆ, ಭತ್ತದ ಭೂಮಿ ಇದೆ ಅಂತ ಗುರುತು ಮಾಡಿ ಅದಕ್ಕೆ ಅವತ್ತು ಕಾರ್ಯಯೋಜನೆ ಮಾಡೋದು. ಮತ್ತೆ ಸಮಯ ಇಲ್ಲ, ಯಾಕಂದರೆ ಜೂನ್ ತಿಂಗಳಲ್ಲಿ ನಮ್ಮ ನಾಟಿ ಆಗಬೇಕು. ಶ್ರೀ ಮಹಾಲಿಂಗೇಶ್ವರ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುಳಿಯ ಕೇಶವ ಪ್ರಸಾದ್ ಅವರು ಮಾತನಾಡಿ, ದೇವಳದ ವತಿಯಿಂದ ದೇವರ ಮಾರುಗತಿಯಲ್ಲಿ ಭತ್ತದ ಬೇಸಾಯ ಮಾಡಲಾಗುವುದು ಅಲ್ಲದೆ ವಿವಿಧ ಪ್ರದೇಶಗಳಲ್ಲಿ ಬೇಸಾಯ ಮಾಡಲು ಆಸಕ್ತರಿಗೆ ಬಿತ್ತನೆ ಬೀಜಗಳನ್ನು ಒದಗಿಸಲಾಗುವುದು ಮಾತ್ರವಲ್ಲದೆ ಇತರ ಅಗತ್ಯ ಸಹಾಯ ಸಹಕಾರಗಳನ್ನು ನೀಡಲಾಗುವುದೆಂದು ಹೇಳಿದರು. ಬಿತ್ತನೆ ಬೀಜಗಳನ್ನು ಪ್ರೊಕ್ಯೂರ್ ಮಾಡಿ ಎಲ್ಲ ಕಡೆ ಎಲ್ಲಿಗೆ ಎಷ್ಟು ಬೇಕೆಂದೇಳಿ ನಮಗೆ ಮಾಹಿತಿ ಒದಗಿಸಿದಾಗ ಅಲ್ಲಿಗೆ ಒಂದು ಆ ದಿವಸ ನಾವು ಬೀಜವನ್ನು ಇಲ್ಲಿಂದ ತಗೊಂಡು ಹೋಗೋದು ಅಂತ ಹೇಳುವ ಕಾರ್ಯಕ್ರಮವನ್ನು ಮಾಡ್ಬೋದು, ಅಥವಾ ಅಲ್ಲಿಗೆ ತಲುಪಿಸಿ ಅಲ್ಲಿ ನಿಮ್ಮ ದೇವಸ್ಥಾನದಲ್ಲಿ ಮಾಡುವ ಕಾರ್ಯಕ್ರಮ ಅಂತ ಹೇಳಿದರೆ ದೇವಸ್ಥಾನದಿಂದ, ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಅಲ್ಲಿಗೆ ಭತ್ತ ತಗೊಂಡು ಬರುವಂತಹ ಕಾರ್ಯಕ್ರಮ. ಸೊ ಈ ರೀತಿಯ ಕಾರ್ಯಕ್ರಮ ಮಾಡಿ ಒಂದು ಭಾವನಾತ್ಮಕ ಸಂಬಂಧವನ್ನು ಬೆಳೆಸುವ ರೀತಿಯಲ್ಲಿ ಮಾಡುವಂಥದ್ದನ್ನು ದೇವಸ್ಥಾನದ ವತಿಯಿಂದ, ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಸಹಕಾರ ನೀಡಲಾಗ್ತದೆ. ಈ ಸಂದರ್ಭ ವೇದಿಕೆಯಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯ ಕಶೆಕೋಡಿ ಸೂರ್ಯನಾರಾಯಣ್ ಭಟ್, ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯ ಮುಳೆ ಕೃಷ್ಣ ಹಸಂತಡ್ಕ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ನಾರಾಯಣ್ ಶೆಟ್ಟಿ, ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕಿ ರೇಖಾ ಉಪಸ್ಥಿತರಿದ್ದರು.